ಕೊಲ್ಯ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ದ ನಿರೆಲ್ಟ್ ಶ್ರೀ ಕೊಲ್ಯ ಮಠ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನಡ್ ನವರಾತ್ರಿ ಉತ್ಸವಾಚರಣೆ ಕರಿ ಸೋಮವಾರದ್ದು ಶುರುವಾತಂಡು. ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರಡ್ ನವರಾತ್ರಿ ಉತ್ಸವದ ವಿಶೇಷವಾದ ನಡತೊಂದುಂಡು. ನವರಾತ್ರಿದ ಸಾಂಸ್ಕೃತಿಕ ಕಾರ್ಯಕ್ರಮವಾದ ವಿದುಷಿ ಶ್ರೀಮತಿ ವಿದ್ಯಾ ಮನೋಜ್ ಕಲ್ಲಡ್ಕ ಇಂಬೇರ್ನ ಶಿಷ್ಯೆ ವಿದುಷಿ ಕುಮಾರಿ ಚಂದನ ಕೊಪ್ಪಳ ಇಂಬೇರು ಬುಧವಾರ ಬಯ್ಯ ಭರತನಾಟ್ಯ ಕಾರ್ಯಕ್ರಮ ನಡಪಾದ್ಕೊರಿಯರು. ಶಾಂ ಮಂಗಳಂ ಕುರುಹು ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ದೇವಿ ಮೂಕಾಂಬಿಕೆಯ ಚರಣಾರವಿಂದಕ್ಕೆ ಶಿರಭಾಗಿ ನಮಿಸುತ್ತಾ ಕೊಲ್ಯ ಶ್ರೀ ಶ್ರೀ ರಮಾನಂದ ಸ್ವಾಮಿಗಳನ್ನು ಮನಸಾರೆ ಸ್ಮರಿಸುತ್ತಾ ಕೊಲ್ಯ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದ ನವರಾತ್ರಿ ಉತ್ಸವದ 2ನೇಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇಂದು ವಿದುಷಿ ಶ್ರೀಮತಿ ವಿದ್ಯಾ ಮನೋಜ್ ಕಲಾನಿಕೇತನ ಡ್ಯಾನ್ಸ್ ಫೌಂಡೇಶನ್ ರಿಜಿಸ್ಟರ್ಡ್ ಕಲ್ಲಡ್ಕ ಇವರ ಶಿಷ್ಯೆಯಾದ ವಿದುಷಿ ಕುಮಾರಿ ಚಂದನ ಕೊಪ್ಪಳ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಸೇರಿರುವ ಎಲ್ಲ ಗುರು ಹಿರಿಯರಿಂದ ಆಶೀರ್ವಾದಗಳನ್ನು ಬೇಡುತ್ತಾ ಕಿರಿಯರಿಗೆ ವಂದಿಸುತ್ತಾ ಮೊದಲನೆಯದಾಗಿ ಗಣೇಶ ಸ್ತುತಿ. ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಯಲು ವಿಘ್ನೇಶ್ವರನ ಅನುಗ್ರಹ ಅತ್ಯಗತ್ಯ. ಮಾನವ ದಾರಿ ತಪ್ಪಿ ನಡೆದಾಗ ಪಾಶದಿಂದ ಸರಿದಾರಿಗೊಯ್ದು ತಪ್ಪು ನಡೆದರೆ ಅಂಕುಶದಿಂದ ತಿದ್ದಿ ಆತನ ಭಕ್ತಿಯಲ್ಲಿ ಮಿಂದರೆ ಅಭಯವನ್ನು ಕೊಟ್ಟು ಜೀವನದಲ್ಲಿ ಮೋದಕವೆಂಬ ಸಂತೋಷವನ್ನು ಬರಕೊಡುವ ಚತುರ್ಭುಜ ಗಣಪತಿಯನ್ನು ಕೊಂಡಾಡುವಂತಹ ಗಣಪತಿ ಸ್ತುತಿ. ನಾಟ್ಯಾದಿ ದೇವತೆ ನಟರಾಜನನ್ನು ಮನಸಾರೆ ಸ್ಮರಿಸುತ್ತಾ ಇದೀಗ ಗಣಪತಿ ಸ್ತುತಿ ನಿಮ್ಮ ಮುಂದೆ. ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ ತಾಂ ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ತತ್ತೋಡಗದ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ದಿಕ್ಕಿತ್ತೈ ದಿಕ್ಕಿತ್ತ ತಗದಿಗಿದೋ ಹಸ್ತಂಗ ದಿಗುದಗ ದಿಗುದೋ ಹಸ್ತಂಗ ದಿಗುದೋ ಹಸ್ತಂಗ ಹಸ್ತಂಗ ಕುತ್ತ ಕಿಟ್ಟ ಕಿನ್ನ ತೊಂಗ ತೋಡಗದಾಂ ತಾಂ ತೈ ತೋದಿಕ್ಕು ತಕ್ಕ ತೋಡೋಡಗದಾಂ ತಾಂ ತೋಂ ತಾಂ ತಾಂ ದೀಂ ದೀಂ ಗಿಡದಗ ತತ್ತೋಡಂಗ ತಕ್ಕುತ್ತ ತೈ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲೋಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಮೂಷಿಕ ವಾಗನವೋ
ವಿವಿಧ ಸೂತ್ರ ಪಾವನ ರೂಪ ಮಹೇಶ್ವರ ಪುತ್ರ ವೀರ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ 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 धिम्मे तक झुन्नो तक धिम्मे तक झुन्नो तक करदे करदे धुम तक करदे करदे धुम तक धिम्मे तक झुन्नो तक धिम्मे तक झुन्नो तक करदे करदे धुम तक करदे करदे धुम तक धिम्मे तक झुन्नो तक करदे करदे धुम तक धिम्मे तक झुन्नो तक करदे करदे धुम तक करदे करदे धुम तक करदे करदे धुम तरके धुम तरके धुम तरके धुम तरके धुम तक करदे करदे धुम ता तक करदे करदे धुम तई तक करदे करदे धुम तक करदे करदे धुम ता तक करदे करदे धुम तई तक करदे करदे धुम तक करदे करदे धुम ता ता तक करदे करदे धुम तई तई तक करदे करदे धुम तम तम किट तक झन्नु तिंग किट तक झन्नु तम किट तक झन्नु तिंग किट तक झन्नु तम किट तक झन्नु तम किट तक झन्नु तिंग किट तक झन्नु तिंग किट तक झन्नु तम किट तक झन्नु तिंग किट तक झन्नु तम तक झन्नु तम तक झन्नु तक झन्नु तम तक झन्नु तम तक झन्नु तक झन्नु तम तक झन्नु तम झन्नु तम तम ಮುಂದೆ ರಂಜನಿ ಮಾಲಾ, ರಂಜನಿ, ಶ್ರೀರಂಜನಿ, ಮೇಘರಂಜನಿ, ಜನರಂಜನಿ ಎಂಬ ರಾಗಗಳನ್ನು ಒಳಗೊಂಡಿರುವಂತಹ ರಾಗಮಾಲಿಕೆಯು ದೇವಿಯನ್ನು ಈ ಎಲ್ಲ ನಾಮಗಳಿಂದ ಕೊಂಡಾಡುವಂತಹ ಮನಸೋಲ್ಲಾಸಕರವಾದಂತಹ ನೃತ್ಯ. ರಂಜನಿ ಮಾಲಾ ರಾಗಮಾಲಿಕೆ ತಾಳ ಆದಿ ರಚನೆ ತಾಂಜಾವೂರು ಶಂಕರ ಅಯ್ಯರ್. ಅಂಬಾ ದೇವತಾ ತ್ರಿಭುವನಿ ಆನಂದ ಸಂದಾಯಿನಿ ವಾಣಿ ಪಲ್ಲವ ಪಾಣಿ ವೇಣು ಮುರಳಿ ಗಾನ ಪ್ರಿಯಾಲೋಲಿನಿ ಕಲ್ಯಾಣಿ ಗುರುರಾಜ ಬಿಂಬವದನ ಧೂಮ್ರಾಕ್ಷ ಸಂಹಾರಿಣಿ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜ ರಾಜೇಶ್ವರಿ ಶ್ರೀರಾಜ ರಾಜೇಶ್ವರಿ ರಂಜನಿ ಮೃದು ಪಂಕಜಲೋಚನಿ 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 ಸರಿಗಸ ಸರಿಗಸ ಸರಿಗಮದಸ ದಾಸನಿದ ನೀನಿದ ಮಗ ಮಗಸ ಸರಿಗಸ ಸನಿಗಸ ಸರಿಗಮದಸ ದಾಸನಿದ ನೀನಿದ ಮಗ ಮಗಸ ಮಂಜು ಭಾಷಿಣಿ ಮಂಜು ಭಾಷಿಣಿ ಮನೋಲಾಸಿನಿ ಮಂಜು ಭಾಷಿಣಿ ಮನೋಲಾಸಿನಿ ಮಂದ ಗಮನಿ
ಗರಿ ಗಮ ನಿದ ಮಗರಿ ಸರಿ ಗ ಮಗರಿ ಸರಿ ಗರಿ ಸನಿ ಮಗರಿ ಗಮ ಮನಿದ ಮಗರಿ ಸರಿ ಗ ಗಮಗರಿ ಸರಿ 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 ಗ ಸನಿ ದ ಸರಿ ಗ ಮದ ಸ ಸನಿ ದ ನೀ ಗ ಮಗ ಮಗ ಸ ಮಗನ ವಿನೋದಿ ವಿನೋದಿನಿ ವಿನೋದಿನಿ ಶಶಾಂಕವದನಿ ಮಾರಜನನಿ ಮೇಘ ರಂಜನಿ ಮೇಘರಂಜನಿ ಸಾಮಗನ ವಿನೋದಿನಿ ಶಶಾಂಕವದನಿ ಮಾರಜನನಿ ಮೇಘ ರಂಜನಿ ಮೇಘರಂಜನಿ ನಿನಿ ಸ ನಿನಿ ಮಮ ನಿನಿ ಮನಿ ಮಮ ನಿನಿ ಮಮ ಗಗರಿ ನಿನಿ ಸ ನಿನಿ ಮಮ ನಿನಿ ಮನಿ ಮಮ ನಿನಿ ಮಮ ಗಗರಿ ಸನಿ ಗ ಮಗರಿ ಗಮ ಮನಿ ದ ಮಗರಿ ಸನಿ ಗ ಮಗರಿ ಸನಿ ಧರಿ ಸರಿ ಗ ಸನಿ ದ ಸರಿ ಗ ಮದ ಸನಿ ದ ನೀನಿ ದ ಮಗ ಮಗ ಸ ಪಾಮರ ಜನಪನಿ ಶೂಲಿನಿ ಪಾಮರ ಜನಪನಿ ಶೂಲಿನಿ ಪಾಪ ವಿಮೋಚನಿ ಪಾವನಿ ಪಾಮರ ಜನಪನಿ ಶೂಲಿನಿ ಪಾಪ ವಿಮೋಚನಿ ಪಾವನಿ ಜನರಂಜನಿ ಜನರಂಜನಿ ಅಪ್ಪಮರಿ ಗಮ ಬಮರಿ ಗಮ ಪ ಈ ಸದವ ಸದವ ಪಮರಿ ಗಮ ಪ ಹರಿ ಗಮ ಪರಿ ಗಮ ಪ ಈ ಸದವ ಸದವ ಪಮರಿ ಗಮ ನೀ ಸ ನಿನಿ ಸ ಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ನಿ ಸ ನಿನಿ ಸ ಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ಸ ನಿ ಗಮ ಗರಿ ಗಮ ಮನಿ ದ ಮಗರಿ ಸರಿ ಗಮ ಗರಿ ಸರಿ ಗರಿ ಸರಿ ಗಮ ಗರಿ ಗಮ ಮನಿ ದ ಮಗರಿ ಸರಿ ಗಮ ಗರಿ ಸರಿ ಗರಿ ಸರಿ ಗ ಸನಿ ದ ಸರಿ ಗಮ ದ ಸಾ ಸರಿ ದ ನೀನಿ ಗಮ ಗ ಮಗ ಸಾ ಸರಿ ದ ನೀನಿ ಗಮ ಗ ಮಗ ಸಾ ಸರಿ ದ ನೀನಿ ಗಮ ಗ ಮಗ ಸರೋಜನಿ ಮೃದು ಕರೋಜನಿ ಮೃದು ಕಜ ಲೋಚನಿ ಮುಂದೆ ದಶರಥ ಸುತನಾದ ಶ್ರೀರಾಮನ ದೈವಿಕ ಮತ್ತು ಮಂಗಳಾಕಾರ ಸ್ವರೂಪವನ್ನು ಕೊಂಡಾಡುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯಲ್ಲಿ ಶ್ರೀರಾಮನು ಸೀತೆಯವರನಾಗಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟು ಋಷಿಮುನಿಗಳಿಂದ ಆರಾಧಿಸಲ್ಪಟ್ಟು ಶಾಶ್ವತ ಸೌಂದರ್ಯ, ಆನಂದ ಮತ್ತು ಆದರ್ಶ ಮಾನವತ್ವದ ಪ್ರತಿರೂಪವನ್ನು ಪ್ರತಿಪಾದಿಸುತ್ತದೆ. ಇದೀಗ ತಮ್ಮ ಮುಂದೆ ಹಂಸಾನಂದಿ ರಾಗ, ಆದಿತಾಳ, ಊತುಕಾಡು ವೆಂಕಟ ಸುಬ್ಬಯ್ಯರ್ ಇವರಿಂದ ರಚಿಸಲ್ಪಟ್ಟ ಕೃತಿ ಕಲ್ಯಾಣರಾಮ. ಕಲ್ಯಾಣ ರಾಗ
ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕ ಮಕುಟ ಮರತ ಕಮಣಿಲೋಲ ಹಾರ ದಶರಥ ಬಾಲ ಸೀರ ಕನಕ ಮಕುಟ ಮರತ ಕಮಣಿಲೋಲ ಹಾರ ದಶರಥ ಬಾಲ ಸೀರ ರಘುರಾಮ ರಾಮ ಕನಕ ಮಕುಟ ಮರತ ಕಮಣಿಲೋಲ ಹಾರ ದಶರಥ ಬಾಲ ಸೀರ ಕಲ್ಯಾಣ ರಾಮ ಮಲ್ಲಿಕಾತಿ ಸುಗಂಧಮಯ ನವಮಾಲಿಕಾತಿ ಶೋಭಿತ ಗಣನ ಮಲ್ಲಿಕಾತಿ ಸುಗಂಧಮಯ ನವಮಾಲಿಕಾತಿ ಶೋಭಿತ ಗಣನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾಶೇನ ಕೂಡಲ ಘೇರನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾಶೇನ ಕೂಡಲ ಘೇರನ ಉಲ್ಲಾಸ ಪರಿಶೀಲನ ಚಾಮರ ಉಭಯ ಪಾಶೇನ ಕೂಡಲ ಘೇರನ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ಆಗತ ಸುರವರ ಮುನಿಗಣ ಸಜನ ಅಗಣಿತ ಜನ ಗಣ ಘೋಷಿತ ಮಂಗಣ ಆಗತ ಸುರವರ ಮುನಿಗಣ ಸಜನ ಅಗಣಿತ ಜನ ಗಣ ಘೋಷಿತ ಮಂಗಳ ಆಗತ ಸುರವರ ಮುನಿಗಣ ಸಜನ ಅಗಣಿತ ಜನಗಣ ಘೋಷಿತ ಮಂಗಳ ಆಗತ ಸುರವರ ಮುನಿಗಣ ಸಜನ ಅಗಣಿತ ಘೋಷಿತ ಮಂಗಳ ರಾಘವ ರಾಮ ರಾಮ ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ 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 ರಾಘವ ರಾಮ ರಘುರಾಮ ರಾಮ ರಾಘವ ರಾಮ ರಘುರಾಮ ರಾಮ ಜನಕ ಚಾರಮಣ ಮನೋಹರ ಸೀರ ಜನಕ ಚಾರಮಣ ಮನೋಹರ ಸೀರ ರಾಮ ರಘುರಾಮ ತವ ಕಲ್ಯಾಣ ರಾಮ ರಘುರಾಮ ರಾಮ 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 ಜಯ ರಾಮ ರಾಮ ರಘುರಾಮ ರಾಮ ಜಯ ರಾಮ ರಾಮ
ಸುಮಾರು 17ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿರಬಹುದೆಂದು ಊಹಿಸಲಾಗಿರುವ ಕೌತ್ವಗಳು ಅತ್ಯಂತ ಸ್ವಾರಸ್ಯಕರ ನೃತ್ಯ ಬಂಧಗಳು. ಪಾಠಾಕ್ಷರಗಳು ಅಥವಾ ಸೊಲ್ಕಟ್ಟುಗಳು ಇದರೊಂದಿಗೆ ಹೆಣೆದ ಸಾಹಿತ್ಯ ಭಾಗದಿಂದ ಸಮಾಪ್ತವಾಗುವ ಪ್ರಾರ್ಥನಾ ನೃತ್ಯ ಬಂಧಗಳು ಕೌತ್ವಂಗಳು. ಕೌತ್ವಂ ಅಥವಾ ಕವಿತ್ವವೆಂದರೆ ಮೂಲಾರ್ಥ ಸ್ತುತಿ ಎಂಬುದು. ಕೌತ್ವಂಗಳಲ್ಲಿ ಹಲವಾರು ಪ್ರಭೇದಗಳಿದ್ದು ನಿರ್ದಿಷ್ಟ ದೇವಾಲಯಗಳನ್ನು ಸೂಚಿಸುವ ಕೌತ್ವಂ, ನವಸಂಧಿ ಕೌತ್ವಂ, ರಾಜರನ್ನು ಹೊಗಳುವಂತಹ ಕೌತ್ವಂ, ನಿರ್ದಿಷ್ಟ ದೇವಾಲಯವನ್ನು ಸೂಚಿಸದೆ ಸಾಮಾನ್ಯವಾಗಿ ದೇವರನ್ನು ಸೂಚಿಸುವ ಕೌತ್ವಂ ಇತ್ಯಾದಿ. ಇಂದು ಇಲ್ಲಿ ಪ್ರಸ್ತುತಪಡಿಸಲಿರುವುದು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕೃಷ್ಣನನ್ನು ವರ್ಣಿಸುವಂತಹ ಮುರಳೀಧರ ಕೌತ್ವಂ. ಶ್ರೀಕೃಷ್ಣ ಎಂದ ಕೂಡಲೇ ನೆನಪಾಗುವುದು ಆತನ ತುಂಟಾಟಗಳು, ಚೇಷ್ಟಗಳು, ಮುದ್ದಾದ ಕಳ್ಳತನ, ಒಟ್ಟಿನಲ್ಲಿ ಆಹ್ಲಾದಕರ ವಾತಾವರಣ. ಶ್ರೀಕೃಷ್ಣನ ಲೀಲೆಗಳು ವರ್ಣನೆಗೆ ನಿಲುಕದ್ದು. ಇಂತಹ ಕೃಷ್ಣನ ಕೆಲ ಬಾಲ್ಯ ಲೀಲೆಗಳು ನಿಮ್ಮ ಮುಂದೆ. ಇದು ಆರಭಿ ರಾಗದಲ್ಲಿದ್ದು ಆದಿತಾಳದಲ್ಲಿದೆ. ದೃಗ್ ನಕ ದೃಗ್ ನಕ ಜಂ ಜಂ ದೃಗ್ ದೃಗ್ ನಕ ದೃಗ್ ನಕ ಜಂ ಜಂ ತಕದಿ ದೃಗ್ ನಕ ದೃಗ್ ನಕ ಜಂ ಜಂ ದೃಗ್ ದೃಗ್ ನಕ ದೃಗ್ ನಕ ಜಂ ಜಂ ತಕ್ತಿ ದೃಗ್ ನಕ ಜಂ ಜಂ ದೃಗ್ ದೃಗ್ ನಕ ಜಂ ಜಂ ತಕದಿ ದೃಗ್ ನಕ ಜಂ ಜಂ ದೃಗ್ ದೃಗ್ ನಕ ಜಂ ಜಂ ತಕ್ತಿ ದೃಗ್ ನಕ ಜಂ ಜಂ ದೃಗ್ ದೃಗ್ ನಕ ಜಂ ಜಂ ತಕದಿ ದೃಗ್ ನಕ ಜಂ ಜಂ ದೃಗ್ ನಕ ಜಂ ಜಂ ದೃಗ್ ದತ್ತ ದಿಂಗಿಣ ಸುತಾ ತಕ್ತಿ ದೃಗ್ ದತ್ತ ದಿಂಗಿಣ ಸುತ ದಿಂಗಿಣ ಸುತಾ ತಕ್ತಿ ದೃಗ್ ದತ್ತ ದಿಂಗಿಣ ಸುತ ದಿಂಗಿಣ ಸುತ ದಿಂಗಿಣ ಸುತ ಧೀ ದೃಗು ನಕ ಜಂ ಜಂ ದೃಗು ನಕ ಜಂ ಜಂ ತಧೀ ದೃಗು ನಕ ಜಂ ಜಂ ದೃಗು ನಕ ಜಂ ಜಂ ಸಕರೇ ತಕ ನಕ ದೃಗು ನಕ ಜಂ ಜಂ ದೃಗು ನಕ ಜಂ ಜಂ ಸಕರೇ ತಕ ನಕ ದೃಗು ನಕ ಜಂ ಜಂ ದೃಗು ನಕ ಜಂ ಜಂ ஆய குலத்தினில் நிறைவேற்றவன் பாடியும் பாடியும் கூடி மகிழ்ந்தவன் ஆயர் குலத்தினில் நிறைவேற்றவன் பாடியும் பாடியும் கூடி மகிழ்ந்தவன் ஆனந்தமானந்தம் ஆனந்தமானவன் ஆழி துயில்பவன் அவனடி பணிவோம் ஆனந்தமானந்தம் ஆனந்தமானவன் ஆழி துயில்பவன் அவனடி பணிவோம் கஜம் தகதிமி தகனக ஜம் ஜம் தக தகதிமி திருகுணக ஜம் ஜம் தகதிமி திமி கிட்ட திருகுணக ஜம் ஜம் திருகுணக திமி கிட்ட திருகுணக ஜம் ஜம் தஜம் தகதிமி தகனக ஜம் ஜம் தக தகதிமி திருகுணக ஜம் ஜம் தகதிமி திமி கிட்ட திருகுணக ஜம் ஜம் திருகுணக திமி கிட்ட திருகுணக ஜம் ஜம் தஜம் தத்தி திருகுதஜம் தத்திங்கின துதா தஜம் தத்தி திருகுதஜம் தத்திங்கின துதா தஜம் தத்தி திருகுதஜம் தத்திங்கின தத் ஜம் தக்க திமி தக்க நக்க ஜம் ஜம் தக்க நக்க தக்க திமி ருகு நக்க ஜம் ஜம் தக்க திமி திமி கிட்ட ருகு நக்க ஜம் ஜம் ருகு நக்க திமி கிட்ட ருகு நக்க ஜம் ஜம் தஜம் தக்க திமி தக்க நக்க ஜம் ஜம் தக்க நக்க தக்க திமி ருகு நக்க ஜம் ஜம் தஜம் தக்க திமி தக்க நக்க ஜம் ஜம் தக நக தக திமி ருகு நக ஜம் ஜம் தக திமி திமி கிட்ட ருகு நக ஜம் ஜம் ருகு நக திமி கிட்ட ருகு நக ஜம் ஜம் தக திமி திமி கிட்ட ருகு நக ஜம் ஜம் ருகு நக திமி கிட்ட ருகு நக ஜம் ஜம் கரமலத்தனிலொரு வேங்குழல் ஏந்திய கானம் இசைத்திடும் காமுகில் வண்ணா
வரம் தந்திடுவதில் வான்மழை போலவே வாரி வழங்கிடும் வரதா அழகா. வரம் தந்திடுவதில் வான்மழை போலவே வாரி வழங்கிடும் வரதா அழகா. தாமித தக்க திமி 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 தஜ்ஜம் திமி திமி கிட்ட தக்க திமி தக்க தஜ்ஜம் திமி திமி கிட்ட தக்க திமி தக்க ஜம் ஜம் திமி திமி கிட்ட தக்க திமி தக்க ஜம் ஜம். தாமித தக்க திமி 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 தஜ்ஜம் திமி திமி கிட்ட தக்க திமி தக்க தஜ்ஜம் திமி திமி கிட்ட தக்க திமி தக்க ஜம் ஜம் திமி திமி கிட்ட தக்க திமி தக்க ஜம் ஜம். தாமித திமி கிட்ட தக்க திமி தரி கிட்ட தஜம் 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 ததிங் கிட்ட து தஜம் 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 ததிங் கிட்ட து தஜம் 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 ததிங் கிண்ண து. தாமித தக்க திமி 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 தஜ்ஜம் திமி திமி கிட்ட தக்க திமி தக்க தஜம் திமி திமி கிட்ட தக்க திமி தக்க ஜம் ஜம் திம் திமி கிட்ட தக்க திமி தக்க ஜம் ஜம். தகதிமி தாமி தஜம் தாமி தகதிமி தஜம் திமி திமி கிட்ட தக திமி தக ஜம் ஜம் திம் திமி கிட்ட தக திமி கிட்ட ஜம் ஜம். கமல மலர் முகவண்ணம் கண்ணன் காளிங்க நர்தனம் ஆடியவன். கமல மலர் முகவண்ணம் கண்ணன் காளிங்க நர்தனம் ஆடியவன். கம்சனை வென்றே காத்து நின்றான் கலியுக வரதன் கோவிந்தன். கம்சனை வென்றே காத்து நின்றான் கலியுக வரதன் கோவிந்தன். அன்னைய சோதையின் எண்ணம் கவர்ந்திட வெண்ணை உண்ட சிறுமாயவனே. அன்னைய சோதையின் எண்ணம் கவர்ந்திட வெண்ணை உண்ட சிறுமாயவனே. உண்மை எண்ணி நிலம் நினைந்துருகும் அடியா துய தீர்த்திடும் தூயவனே. அன்னைய சோதையின் எண்ணம் கவர்ந்திட வெண்ணை உண்ட சிறுமாயவனே. உண்மை எண்ணி நிலம் நினைந்துருகும் அடியா துய தீர்த்திடும் தூயவனே. ಜನಕು ಜನಂ ದರಿ ಜನಕು ಜನಂ ದರಿ ಜನಕು ಕುತರಿ ಕಿಟ ಜಗತರಿ ತಾಂ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತಾಂ. ಜನಕು ಜನಂ ದರಿ ಜನಕು ಜನಂ ದರಿ ಜನಕು ಕುತರಿ ಕಿಟ ಜಗತರಿ ತಾಂ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತಾಂ. ಜನಕು ಕುತಾಂ ತಕ ಜನಕು ಕುತರಿ ಕಿಟ ತಾಂ ತಕ್ತಿತ್ತಜಂ ತದಿಗಿನತು ತಾ ತಗದಿತ್ತಜಂ ತದಿಗಿನತು ತಾ ಕೃತಗದಿತ್ತಜಂ ತದಿಗಿನತು. ಜನಕು ಜನಂ ದರಿ ಜನಕು ಜನಂ ತರಿ ಜನಕು ಕುತರಿ ಕಿಟ ಜಗತರಿ ತಾಂ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತರಿ ಕಿಟ ಜನಕು ಕುತಾಂ. ಜನಕು ಜನಂದರಿ ಜನಕು ಜನಂದರಿ ತಣಕು ಕುತರಿ ಕಿಟ ತಕುಂದರಿ ತಾಂ ತಾಂ. ಜನಕು ಜನಂದರಿ ಜನಕು ಜನಂದರಿ ತಣಕು ಕುತರಿ ಕಿಟ ತಕುಂದರಿ ತಾಂ ತಾಂ. ಜನಕು ಜನಂದರಿ ಜನಕು ಜನಂದರಿ ತಣಕು ಕುತರಿ ಕಿಟ ತಕುಂದರಿ ತಾಂ ತಾಂ. ಜನಕು ಜನಂದರಿ ಜನಕು ಜನಂದರಿ தனக்கு கூத்தரு கேட்டு தகுந்தரி தாம் தாம். இன்னும் திவி கடலும் திகழ்ந்திடவே நிதம் மண்ணை உண்ட சிறு பாலகனே. விண்ணும் திரி கடலும் திகழ்ந்திடவே நிதம் மண்ணை உண்ட சிறு பாலகனே. யசோதை மணமகள் மாதவனே குசேலர் துயரினை தீர்த்தவனே. மாமுனிவர் புகழ் மாலவனே நாரணனே மதுசூதனனே. மாமுனிவர் புகழ் மாலவனே நாரணனே மதுசூதனனே. காமமுறை துணை நாளும் நினைந்திடும் ஸ்ரீமுரளீதர கவித்வமே. காமமுறை துணை நாளும் நினைந்திடும் ஸ்ரீமுரளீதர கவித்வமே. ஸ்ரீமுரளீதர கவி
ದಿಕ್ಕಿಟ್ಟ ತಕ್ಕ ತರಿಕಿಟ್ಟ ತಕ್ಕ ತತ್ತಿ ತಗದರಗಡದಗ ದಿಕ್ಕಿಟ್ಟ ತಕ್ಕ ತದಿಕ್ಕಿಟ್ಟ ತಕ್ಕ ತತ್ತ ತರಗಡದಗ ದಿತ್ತಿ ತರಗಡದಗ ತುಂಗಿಟ್ಟ ತಕ್ಕ ತದಿಕ್ಕಿಟ್ಟ ತಕ್ಕ ತತ್ತ ತತ್ತ ತಗದರಗಡದಗ ದಿತ್ತಿ ದಿತ್ತಿ ತಗದರಗಡದಗ ಕೂದಿ ಕೂದ ದಿತ್ತ ಸಾಕು ದಿಕ್ಕು ತತ್ತಿಟ್ಟ ತುಂಗಡಗಡದಗ ದಂಗ್ ತಂಗಿಕ್ಕಡದಗ ದಿತ್ತಿಟ್ಟ ದಿತ್ತಿಟ್ಟ ದಿತ್ತಂ. ಇಂದಿನ ನವರಾತ್ರಿ ಉತ್ಸವದ ಈ ಭರತನಾಟ್ಯ ಕಾರ್ಯಕ್ರಮವನ್ನು ಮಂಗಳಾರತಿಯೊಂದಿಗೆ ಸೌಂದರ್ಯವಾಗಿ ಸಂಪನ್ನಗೊಳಿಸುವ ಮುನ್ನ ಇಂದು ಕಾರ್ಯಕ್ರಮವನ್ನು ನೀಡಿದಂತಹ ವಿದುಷಿ ಕುಮಾರಿ ಚಂದನ ಕೊಪ್ಪಳ ಇವರ ಕಿರುಪರಿಚಯ. ಶ್ರೀಯುತ ನಾರಾಯಣ ಮಣಿಯಾಣಿ ಹಾಗೂ ಶ್ರೀಮತಿ ಅನಿತಾ ನಾರಾಯಣ್ ದಂಪತಿಯರ ದ್ವಿತೀಯ ಪುತ್ರಿ ಚಂದನಾ ಕೊಪ್ಪಳ. ಬಾಲ್ಯದಿಂದಲೇ ಸಂಗೀತ, ನೃತ್ಯ, ಭಾಷಣ ಮುಂತಾದವುಗಳಲ್ಲಿ ತೊಡಗಿದ್ದು ಪ್ರಾರಂಭಿಕ ಭರತನಾಟ್ಯ ಪಾಠಗಳನ್ನು ಶ್ರೀ ಶಿವರಾಮ್ ಭಟ್ ವಿಟ್ಲ ಇವರಲ್ಲಿ ಕಲಿತು ನಂತರ ವಿದುಷಿ ಶ್ರೀಮತಿ ವಿದ್ಯಾ ಮನೋಜ್ ಇವರ ಬಳಿ ಅಭ್ಯಸಿಸುತ್ತಿದ್ದಾರೆ. ತಮ್ಮ 11ನೇ ವಯಸ್ಸಿನಲ್ಲಿ KSEEB ಬೋರ್ಡ್ ನಡೆಸುವ ಭರತನಾಟ್ಯ ಜೂನಿಯರ್ ಗ್ರೇಡನ್ನು ಡಿಸ್ಟಿಂಕ್ಷನ್ ಪಡೆದು ಪೂರ್ಣಗೊಳಿಸಿ ನಂತರ 10ನೇ ತರಗತಿಯಲ್ಲಿ ಸೀನಿಯರ್ ಗ್ರೇಡನ್ನು ಯಶಸ್ವಿಯಾಗಿ ಮುಗಿಸಿರುತ್ತಾರೆ. ತಮ್ಮ ಸೀನಿಯರ್ ಪರೀಕ್ಷೆಯಲ್ಲಿ ಬೋರ್ಡ್ಗೆ ಪ್ರಥಮ ರ್ಯಾಂಕ್ ಹಾಗೂ ರಾಜ್ಯದಲ್ಲಿ 9ನೇ ರ್ಯಾಂಕ್ ಪಡೆದು ತಮ್ಮ ಕಲಾಶಾಲೆಗೆ ಹಾಗೂ ಪೋಷಕರಿಗೆ ಹೆಮ್ಮೆಯನ್ನು ಉಂಟು ಮಾಡಿದ್ದಾರೆ. ನಂತರ 2022ರಲ್ಲಿ ವಿದ್ವತ್ ಪೂರ್ವ ಪರೀಕ್ಷೆಯಲ್ಲಿಯೂ ಡಿಸ್ಟಿಂಕ್ಷನ್ ಪಡೆದು ಪೂರ್ವಗೊಳಿಸಿ ಇದೀಗ 25ನೇ ಸಾಲಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ ಮೈಸೂರು ನಡೆಸಿದಂತಹ ಅಂತಿಮ ವಿದ್ವತ್ ಪರೀಕ್ಷೆಯಲ್ಲಿಯೂ ಡಿಸ್ಟಿಂಕ್ಷನ್ನೊಂದಿಗೆ ತೇರ್ಗಡೆಗೊಂಡಿದ್ದು ತಮ್ಮ ಕಲಾಶಾಲೆಗೆ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಕರ್ನಾಟಕ ಶಾಸ್ತ್ರ ಸಂಗೀತದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಇವರು ಶ್ರೀ ಶಂಕರ್ ವಾಹಿನಿ ನಡೆಸಿದ ರಾಷ್ಟ್ರೀಯ ಮಟ್ಟದ ಭರತನಾಟ್ಯ ರಿಯಾಲಿಟಿ ಶೋ ನಾಟ್ಯರಾಜ ಸೀಸನ್ 2 ಇದರಲ್ಲಿ ಕ್ವಾರ್ಟರ್ ಫೈನಲ್ಸ್ರವರೆಗೆ ಭಾಗವಹಿಸಿರುತ್ತಾರೆ. ವೃತ್ತಿಯಲ್ಲಿ ವೈದ್ಯ ಆಗಬೇಕೆಂದು ಪ್ರಸ್ತುತ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ತಲಪಾಡಿ ಇಲ್ಲಿ 3rd ಪ್ರೊಫೆಷನಲ್ BAMS ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇದೀಗ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರಿಗೆ ಮನಸಾರೆ ಸ್ಮರಿಸುತ್ತಾ ಮಂಗಳಂ ಜಯ ಮಂಗಳಂ. ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ. ஆணி பொன்னால் செய்த மாணிக்க வீணையை பாணியில் கொண்டிட்ட பரபிரம்மஸ்வரூபிக்கு தேடித் தொழும் அடியார் காணும்படிக்கு காட்சி ராணித்துவமோடு தந்த ராஜ ராஜேஸ்வரிக்கு மங்களம் ஜெய மங்களம், மங்களம் ஜெய மங்களம். அங்குஷ புஷ்பபாணம் கரும்பு வில்லு சாஸ்வதமாக அம்மன் சதுர்புஜத்தில் இருக்க பூஜை செய்யும் அடியார் ஆசைக்கு செய்த சுகவரமளிக்கும் எங்கள் ராஜராஜேஸ்வரிக்கு மங்களம் ஜெய மங்களம், 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 ஜெய மங்களம், ஜெய மங்களம்.
ಇದರೊಂದಿಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಇಂತಹ ಸುಂದರ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಶ್ರೀ ಕ್ಷೇತ್ರದ ಎಲ್ಲ ಆಡಳಿತ ಸಿಬ್ಬಂದಿಗೆ, ಮಹಿಳಾ ಮಂಡಳಿಗೆ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಉಪಸ್ಥಿತಿಯೇ ನಮಗೆ ಆಶೀರ್ವಾದ. ಧ್ವನಿ ಹಾಗೂ ಬೆಳಕನ್ನು ಒದಗಿಸಿದ ಅಜಯ್ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ನಿರೂಪಣೆಯಲ್ಲಿ ಸಹಕರಿಸಿದ ನಿಧಿ ಪವಿತ್ರ ರಾವ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಲಾ ರಸಿಕರು, ಕಲಾ ಪ್ರೇಮಿಗಳು, ಕಲಾ ಆರಾಧಕರು ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಅವಕಾಶಕ್ಕಾಗಿ ವಂದಿಸುತ್ತಾ ಕೃತಜ್ಞತೆಗಳು, ಧನ್ಯವಾದಗಳು. ನಮಗೆ ವಿಡಿಯೋಗ್ರಫಿಯಲ್ಲಿ ಸಹಕರಿಸಿದಂತಹ ಹೊಸ ಕುರಲ್ ಚಾನೆಲ್ನವರಿಗೂ ಧನ್ಯವಾದಗಳು. ದೇವಸ್ಥಾನಗಳಲ್ಲಿ ದೇವರಿಗೆ ಅಷ್ಟವಧಾನ ಅಂತ ಇದೆ. ಆ ಅಷ್ಟವಧಾನದಲ್ಲಿ ಇದೊಂದು ಪೂಜೆ ನಡೆದೋಯ್ತು. ಆದ್ದರಿಂದ ಇಲ್ಲಿ ಯಾವ ಪೂಜೆಗೂ ಕಡಿಮೆ ಇಲ್ಲ. ಯಾಕೆಂದರೆ ಇವರಿಂದಾಗಿ ಇಲ್ಲಿ ಅಷ್ಟವಧಾನ ಆಯಿತು ಅಂತ ಅನ್ನಿಸ್ತದೆ. ಯಾಕೆಂದರೆ ಇಲ್ಲಿ ಭರತನಾಟ್ಯ ಆಗ್ತಾ ಇದ್ದರೆ ದೇವರಿಗೆ ಅದು ಬಹಳ ಇಷ್ಟ. ಮತ್ತು ಭಜನೆ, ಭರತನಾಟ್ಯ, ಯಕ್ಷಗಾನ, ಹರಿಕತೆ ಇದೆಲ್ಲವೂ ಅವಳಿಗೆ ನಿವೇದನೆ ಆಗ್ತದೆ. ನಾವು ಅದಕ್ಕೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಕೊಂಡ್ರೆ ಮುಂದಕ್ಕೆ ಎಲ್ಲ ಪರಂಪರೆಯು ಅದೇ ರೀತಿ ನಡೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಬಹಳ ಆಸೆ. ಯಾಕೆಂದರೆ ಈಗಿನ ವಾತಾವರಣದಲ್ಲಿ ಭಜನೆ ಎಲ್ಲ ತುಂಬ ಮಂದಿ ಮಾಡ್ತಾರೆ. ಹಾಗೆ ಭರತನಾಟ್ಯದಲ್ಲಿ ಕೂಡ ಬಹಳ ಪ್ರವೀಣರೆಲ್ಲ ಇದ್ದಾರೆ. ಇಲ್ಲಿ ಮಾಡಿದ್ದಲ್ಲಿ ಶ್ರೇಷ್ಠತೆ ನಮ್ಮ ರಮಾನಂದ ಸ್ವಾಮೀಜಿಯವರು ಕೂಡ ಆಶೀರ್ವದಿಸ್ತಾರೆ. ಹಾಗೂ ಮೂಕಾಂಬಿಕೆಯ ಆಶೀರ್ವಾದದಿಂದ ಉತ್ತುಂಗ ಶಿಖರಕ್ಕೆ ಏರಲಿ ಅಂತ ಹೇಳಿ ನಮ್ಮ ಒಂದು ಧನ್ಯವಾದಗಳು.